ಕೇಂದ್ರ ಸರ್ಕಾರ ಮೇಲ್ಜಾತಿ ವರ್ಗಕ್ಕೆ ಮೀಸಲಾತಿ ನೀಡುತ್ತಾ ಇರುವಂತಹ ಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸ್ವಾಗತಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಖಾದರ್ ಅವರು, ದಲಿತರ, ಆದಿವಾಸಿ, ಹಿಂದುಳಿದ ವರ್ಗದ ಮೀಸಲಾತಿ ರದ್ದಾಗಬಾರದು. ಆದರೆ ಇದರ ಬಗ್ಗೆ ಜನರಿಗೆ ಸ್ಪಷ್ಟತೆ ಕೊಡಬೇಕು. ಕೊನೆಯ ಅವಧಿಯಲ್ಲಿ ಇದನ್ನು ತಂದಿರುವ ಉದ್ದೇಶವೇನು? ಇದು ರಾಜಕೀಯ ಜುಮ್ಲಾ ಆಗದಿರಲಿ. ಉದ್ಯೋಗವಿಲ್ಲದೆ ಮೀಸಲಾತಿ ನೀಡಿದ್ರೆ ಏನು ಪ್ರಯೋಜನವಿಲ್ಲ. ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಪ್ರಧಾನಿ ಸೋತಿದ್ದಾರೆ ಎಂದು ಹೇಳಿದ್ರು. ಅಮಿತ್ ಶಾ ಹೇಳಿದಾಗ ಇದು ಇನ್ನೊಂದು 15 ಲಕ್ಷ ರೂಪಾಯಿ ಆಗಬಾರ್ದು. ಸ್ವಿಸ್ ಬ್ಯಾಂಕ್ ಇಲೆಕ್ಷನ್ ಜುಮ್ಲಾ ಆಗಬಾರ್ದು. ಇದು ಪ್ರಾಕ್ಟಿಕಲ್ ಆಗಬೇಕು. ಇದು ಇನ್ನೊಂದು ಜುಮ್ಲಾ ಅಲ್ಲ ಎಲೆಕ್ಷನ್. ಇದು ಮತ್ತು ಇನ್ನೊಂದು ಸ್ವಿಸ್ ಬ್ಯಾಂಕ್ ಕಪ್ಪನ್ ಆಗಬಾರ್ದು. ಇದು ಪ್ರಾಕ್ಟಿಕಲ್ ಮತ್ತು ಕ್ಲಾರಿಟಿ ಜನರಿಗೆ ಕೊಡಬೇಕು. ನಮಗೆ ಇನ್ನೊಂದು ಸಂಶಯ ಅಂತ ಹೇಳಿದ್ದು 4 ವರ್ಷ ಸುಮ್ಮನೆ ಕೂತ್ಕೊಂಡು ಇನ್ನು 3 ತಿಂಗಳಿರುವಾಗ ಇದು ತಂದ ಉದ್ದೇಶ ಏನು? ಈ 3 ತಿಂಗಳಲ್ಲಿ ಇವರಿಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತದ? ಇನ್ನು ಕಡಲುಕೊರೆತ ತಡೆಯ 1ನೇ ಹಂತದ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ. ಎಡಿಬಿ ಯೋಜನೆಯಲ್ಲಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ. 2 ಹಂತದ ಕಾಮಗಾರಿಯನ್ನ ಪ್ರಾರಂಭಿಸಲಾಗುವುದೆಂದು ತಿಳಿಸಿದ್ರು. ಈಗ 2ನೇ ಹಂತದ್ದು ನಮ್ಮ ಸುಭಾಷ್ ನಗರ, ಕೈಕೋ, ಇಲೇರಿ ನಗರ ಪ್ರದೇಶ ಸುಮಾರು 450 ಮೀಟರ್ ಆಗ್ತದೆ. ಲಾಸ್ಟ್ ಟೈಮ್ ತುಂಬ ಅಲ್ಲಿ ಭಾಳ ಫೋರ್ಸ್ ಇತ್ತು. ಅಲ್ಲಿ 21.09 ಕ್ರೋರ್ಸ್ ಶಾಶ್ವತವಾದ ತಡೆಗೋಡೆ ಮತ್ತು ರಿಹ್ಯಾಬಿಲಿಟೇಷನ್, ರಿಸ್ಟ್ರಕ್ಚರಿಂಗ್ ಆಫ್ ದಿ ಬೀಚ್. ಮತ್ತೆ ಹೊಸ ಪ್ರಪೋಸಲ್ ಇವತ್ತು ಎಡಿಬಿ ಮುಖಾಂತರ ಅಪ್ರೂವಲ್ ಆಗಿದೆ. ಡಿಪಿಆರ್ ಆಗಿ ಮುಂದಿನ ತಿಂಗಳು ಅದನ್ನು ಟೆಂಡರ್ ಕರೆಯಲಾಗುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ರಿಂಗ್ ರೋಡ್ ಯೋಜನೆಗೆ ಚಾಲನೆ ದೊರಕಿದೆ. ರಾಜ್ಯ ಸರ್ಕಾರದ ಕೋರಿಕೆಯ ಮೇರೆಗೆ ಕೇಂದ್ರ ಸರ್ಕಾರ ಸ್ಪಂದಿಸಿದೆ ಎಂದು ಸಚಿವ ಖಾದರ್ ಅವರು ಹೇಳಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.